ಸಾಮರ್ಥ್ಯ ಐಕ್ಯಬೋಡ ಇಂಚೆತ್ತಿ ಜನ ಸಹಾಯ ಜನಕ್ಕೆ ಪ್ರೋತ್ಸಾಹ ಪ್ರತಿಕ್ರಿಯೆಗೆ ಅನುಗ್ರಹ ಮಾಡ್ತದೆ. ಕಂಬಳ ಕ್ರೀಡೋತ್ಸವ ಜಾನಪದ ಕ್ರೀಡೆ ಉತ್ತರೋತ್ತರ ಬೆಳಗದು ಇಡೀ ದೇಶಾದ್ಯಂತ ಪ್ರಚಾರ ಫಲಕ್ಕೆ ಅನುಗ್ರಹ ಮಾಡ್ತದೆ. ಕೋಟಿ ಚೆನ್ನಯ್ಯ ಜೋಡುಗರೆ ಕಂಬಳ ನಿರ್ವಿಗ್ರಹವಾದ ಪರಿಸಮಾಪ್ತಿ ಅನುಗ್ರಹಿಸಾದ ಅಂಚನೆ ಐಕ್ಯ ಸಂಬಂಧಪಟ್ಟ ಮಹಾತೆರೆಗಳ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಕರುಣಿಸಾದ ಸಪರಿವಾರ ಸಮೇತ ಮಹಾಲಿಂಗೇಶ್ವರನ ಅನುಗ್ರಹ ರಕ್ತೇಶ್ವರನ ಅನುಗ್ರಹ ನಾಗದೇವರ ಸಮಸ್ತ ದೈವಿಕ ಶಕ್ತಿನ ಅನುಗ್ರಹಿಸುತ್ತದೆ. ಆ ಕಂಬಳ ಕ್ರೀಡೋತ್ಸವ ಉತ್ತಮ ರೀತಿಯಲ್ಲಿ ಆಚರಣೆಗೆ ಅನುಗ್ರಹ ಮಾಡುತ್ತದೆ. ರಕ್ಷೆಯನ್ನು ಕೊರ್ಪಿಂತಹ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರ. ಕಂಬಳ ಕ್ರೀಡೋತ್ಸವ ಉತ್ತಮ ರೀತಿಯಲ್ಲಿ ನಮ್ಮ ಶಾಸಕರು ಪ್ರೋತ್ಸಾಹದ ಪಾಪಿಂಚಿಸಿ ಕಂಬಳ ಕ್ರೀಡೆ ಉತ್ತಮ ರೀತಿ ಆಚರಣೆ ಮಹಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹ ಮಾಡ್ತದೆ. ಗಾಯಕರಿಗೆ ಬರ್ತದೆ ಕಷ್ಟಗಳು ನಷ್ಟಗಳು ಆಪತ್ತಿದೆ ಇವೇ ವಿಧಾನಿಸಿದ ವೈಮನಸ್ಸರು ವಾದ ವಿವಾದ ಕಂಬಳ ಕ್ರೀಡೋತ್ಸವ ನಿರ್ವಿಘ್ನವಾದ ಪರಿಸಮಾಪ್ತಿ ಆಚರಣೆ ಅನುಗ್ರಹ ಮಾಡ್ತದೆ. ಅಂತಿನ ವೀರ್ಯಗಳ ಆರೋಗ್ಯಕ್ಕೆ ನಂಬರ್ ದೈವಿಕ ಶಕ್ತಿನ ಅನುಗ್ರಹ ನಾಗದೇವರು ರಕ್ತೇಶ್ವರ ಮಹಿಷಮರ್ತಿ ಸಪರಿವಾರ ಸಮೇತ ಮಹಾಲಿಂಗೇಶ್ವರ ಅನುಗ್ರಹಿಸುತ್ತದೆ. ಉತ್ತರೋತ್ತರ ಯಶಸ್ಸನ್ನು ಕೊಟ್ಟಿರುವಂತಹ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ನಡೆಯುವಂಥ ಕೋಟಿ ಚೆನ್ನಯ್ಯ ಕಂಬಳವು ಇದೇ ಬರುವ 24 ಶನಿವಾರ ಮತ್ತು ಆದಿತ್ಯವಾರ ನಡೀಲಿಕ್ಕಿದೆ. ಆ ಪ್ರಯುಕ್ತ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿ ಈಗ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಪ್ರತಿ ವರ್ಷ ಪುತ್ತೂರಿನ ಕೋಟಿ ಚೆನ್ನಯ್ಯ ಕಂಬಳ ಅಂತ ಹೇಳಿದ್ರೆ ಜಗತ್ ಪ್ರಸಿದ್ಧ ಅಂತ ಹೇಳಿದ್ರೆ 24 ಕಂಬಳಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಹೆಚ್ಚಿನ ಕೋಣೆಗಳ ಸಂಖ್ಯೆ ಭಾಗವಹಿಸುವಂಥ ಒಂದು ಕಂಬಳ ಇದ್ದರೆ ಅದು ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ನಡೆಯುವಂಥ ಈ ಕಂಬಳ. ಈ ಕಂಬಳವನ್ನು ನಮ್ಮ ಅಧ್ಯಕ್ಷರಾದಂಥ ಚಂದ್ರರಾಜ್ ಶೆಟ್ಟಿ ಮತ್ತು ಅವರ ತಂಡದವರು ಈ ವರ್ಷ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಬೇಕು, ಅದನ್ನು ಆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಯೋಚನೆಯನ್ನು ಹಾಕ್ಕೊಂಡಿದ್ದಾರೆ. ನಾವು ಇವಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ PWD ಮಿನಿಸ್ಟ್ರನ್ನು ಭೇಟಿ ಮಾಡಿ ಅವರು ಭರವಸೆ ಕೊಟ್ಟಿದ್ದಾರೆ, ಈ ಕಂಬಳದಲ್ಲಿ ಅವರು ಭಾಗವಹಿಸ್ತಾರೆ. ಅದೇ ರೀತಿ ನಮ್ಮ ಕಾರ್ಮಿಕ ಮಂತ್ರಿ ಆದಂಥ ಸಂತೋಷ್ ಲಾಡ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಬೇರೆ ಬೇರೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸಿನಿಮಾ ನಟರು, ಸಿನಿಮಾ ನಟಿಯರು, ಬೇರೆ ಬೇರೆ ಈ ರಾಜ್ಯದ ಹೊರ ರಾಜ್ಯಗಳ ಗಣ್ಯಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಪ್ರತಿ ವರ್ಷ ಸುಮಾರು 60,000ರಿಂದ 70,000 ಜನ ಈ ಕಂಬಳವನ್ನು ವೀಕ್ಷಣೆ ಮಾಡ್ತಾರೆ. ಈ ವರ್ಷ ನಾವು ನಿರೀಕ್ಷೆಯಲ್ಲಿದ್ದೀವಿ, ಸುಮಾರು 1 ಲಕ್ಷಕ್ಕಿಂತ ಮೇಲ್ಪಟ್ಟ ಜನ ಈ ಕಂಬಳವನ್ನು ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಅವರಿಗೆ ವೀಕ್ಷಣೆ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಬರುವ ವರ್ಷ ಕಂಬಳದ ಕರೆಯನ್ನು ಒಂದು ಸೈಡಿಗೆ ಶಿಫ್ಟ್ ಮಾಡುವಂಥ ನಮ್ಮ ಮಾಸ್ಟರ್ ಪ್ಲ್ಯಾನಲ್ಲಿ ಹೇಗಿದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿ ಗ್ಯಾಲರಿಯನ್ನು ಕೂಡ ಮಾಡುವಂಥ ಕೆಲಸ ಆಲೋಚನೆ ನಮ್ಮ ಹತ್ರ ಇದೆ. ಒಟ್ಟಿನಲ್ಲಿ ಪುತ್ತೂರಿನ ಕಂಬಳಕ್ಕೆ ಒಂದು ವಿಶೇಷ ರೀತಿಯಾದ ಮೆರುಗನ್ನು ಕೊಟ್ಟು ಇಡೀ ರಾಜ್ಯದ ಜನತೆಯನ್ನು ಈ ಕಂಬಳಕ್ಕೆ ಆಕರ್ಷಿಸುವಂಥ ಕೆಲಸವನ್ನು ಮಾಡ್ತದೆ. ಪುತ್ತೂರಿನ ಕಂಬಳದಲ್ಲಿ ಬಹುಮಾನ ಕೂಡ ವಿಶೇಷತೆ. ಬಾಕಿ ಕಂಬಳದಲ್ಲಿ 1.5 ಪೌಂಡ್ ಕೊಟ್ಟರೆ ಪುತ್ತೂರು ಕಂಬಳದಲ್ಲಿ 2 ಪೌಂಡ್ ಕೊಡುವಂಥ ಒಂದು ಇದು ಕಂಬಳ. ಇದು ಇಡೀ ಕಂಬಳ ಸಮಿತಿಯಲ್ಲಿ ನಡೆಯುವಂಥ ಕಂಬಳದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥದ್ದು, ಹೆಚ್ಚಿನ ಜನ ಸೇರುವಂಥ ಕಂಬಳ. ಈ ಕೂಡ ಮಹಾಲಿಂಗೇಶ್ವರ ದೇವರ ಒಂದು ಅನುಗ್ರಹದಿಂದ, ಜನರ ಸಹಕಾರದಿಂದ, ಚಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸುವಂಥ ಯೋಚನೆಯನ್ನು ಹಾಕ್ಕೊಂಡಿದ್ದೇವೆ. ಯಶಸ್ವಿಯಾಗಿ ನಡೆಸುವಲ್ಲಿ ಮಹಾಲಿಂಗೇಶ್ವರ ದೇವರ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅವರ ಅನುಗ್ರಹವನ್ನು ಬೇಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಡ್ತೇನೆ. 33ನೇ ವರ್ಷದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದ ಕರೆಮೂರ್ತ 9 ಗಂಟೆಗೆ ನಡತನು ಐಡುಕ ಇತ್ತೆ ಮಹಾಲಿಂಗೇಶ್ವರ ದೇವರನ ದೇವಸ್ಥಾನೋಡು ಪ್ರಾರ್ಥನೆ ಮಾಡ್ತದೆ. ದೇವರಿನ ಮಹಾಲಿಂಗೇಶ್ವರ ದೇವರನ ಅನುಗ್ರಹನ ನಟ್ಟೊಂದು ಇತ್ತೆ ನಮ್ಮ ಪುತ್ತೂರದ ಜನಪ್ರಿಯ ಶಾಸಕರಾಯಿನ ಅಶೋಕ್ ಕುಮಾರ್ ರೈಕ್ಲು ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ನಡಪಾಯಿರು. 33ನೇ ವರ್ಷದ ಕಂಬಳದ ಈ ಕಾರ್ಯಕ್ರಮ ಅಂತ ಕರೆಮೂರ್ತಲಾಂಡು ಆಮಂತ್ರಣ ಪತ್ರಿಕೆ ಬಿಡುಗಡೆಲ್ಲ ಆಂಡು ಈ ಕಾರ್ಯಕ್ರಮ
ಅದ್ದೂರಿಯಾದ ನಡಪಡೋದಂಡ ಪುತ್ತೂರದ ಮತ್ತು ಪರ ಊರದ ಜನಕಲ ಸಂಪೂರ್ಣ ಸಹಕಾರ ಬುಕ್ಕ ನಮ್ಮ ಕೋಟಿ ಚೆನ್ನೈ ಕಂಬಳ ಸಮಿತಿದ ಮಾಂತ ಪದಾಧಿಕಾರಿಗಳ ಸಹಕಾರನು ಕೇಳೊಂದು ಈ ಕಂಬಳ ಯಶಸ್ವಿಯಾದ ನಡಪಡನ್ನು ಪಡೆದು ಈ ಮಾಲಿಂಗೇಶ್ವರ ದೇವರನ್ನ ಅನುಗ್ರಹನ ನಟ್ಟೊಂದು ಈ ಕಂಬಳಗೆ ನಮ್ಮ ಪುತ್ತೂರದ ಮಾಂತ ಧರ್ಮದ ಜನಕಲ ಸಹಕಾರನು ಕೇಳೊಂದು ಈ ಕಾರ್ಯಕ್ರಮ ಯಶಸ್ವಿಯಾದ ನಡಪೆ ನಿಖಲ ಪೂರ ಸಹಕಾರ ಕೇಳೊಂದಿಲ್ಲ. ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಅಂದರೆ ದೇವಮಾರು ಗದ್ದೆಯಲ್ಲಿ ಈ ಹಿಂದಿನಿಂದಲೇ ನಡೆದುಕೊಂಡು ಬಂದಂತೆ ಇವತ್ತು 33ನೇ ವರ್ಷದ ಜೋಡುಗರೆ ಕಂಬಳದ ಆಮಂತ್ರಣವು ಈಗಾಗಲೇ ಬಿಡುಗಡೆಗೊಂಡಿದೆ. ಹಾಗೆ ಈ ಹಿಂದಿಂದಲೇ ಈ ಕಂಬಳಕ್ಕೆ ನಮ್ಮ ಪುತ್ತೂರು ಕೋಟಿ ಚೆನ್ನೈ ಜೋಡುಕರ ಕಂಬಳಕ್ಕೆ ಈ ಹಿಂದಿಂದಲೇ ಇತಿಹಾಸವಿದೆ ಅಂತ ಹೇಳಿದರೆ ಈ ಕಂಬಳ ಒಮ್ಮೆ ನಿಂತಿತ್ತು. ನಂತರ ಜಯಂತರಯ್ಯವರ ಸಾರಥ್ಯದಲ್ಲಿ, ಮುತ್ತಪ್ಪರಯವರ ಸಾರಥ್ಯದಲ್ಲಿ, ಈಗ ಚಂದ್ರ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ನಡೀತಾ ಇರುವುದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಈ ಮುಂದೆ ಇನ್ನು ನಾಡ್ದು ಜನವರಿ 24ಕ್ಕೆ ಕಂಬಳ 2 ದಿವಸ ಇಲ್ಲಿ ಬಹಳ ವೈಭವದಿಂದ ನಡೆಯಲಿದೆ. ಸಾರ್ವಜನಿಕರ ಇದು ಮಹಾಲಿಂಗೇಶ್ವರ ದೇವರ ಇಚ್ಛೆಯಂತೆ ಇದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದದ್ದು ಇಲ್ಲಿ ಕಂಬಳ ನಡಿಬೇಕಂತೇಳಿ. ರಾಜರ ಕಾಲದಿಂದಲೇ ಇಲ್ಲಿ ನಡೀತಾ ಇದ್ದೆ. ಒಮ್ಮೆ ನಿತ್ತ ಕಂಬಳ ಮತ್ತೆ ಈಗ ವೈಭವದಿಂದ ಸಡಗರದಿಂದ ನಡೀತಾ ಇದೆ. ಚಂದ್ರ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಂಬಳ ಸಮಿತಿಯವರ ಪದಾಧಿಕಾರಿಗಳ ಸಹಕಾರದಿಂದ, ಊರವರ ಭಕ್ತಾಭಿಮಾನಿಗಳ ಸಹಕಾರದಿಂದ ನಾಡ್ದು 24ಕ್ಕೆ ಕಂಬಳ ವೈಭವದಿಂದ ಸಡಗರದಿಂದ ರಾಜ್ಯವೇ ಗುರುತಿಸುವಂಥ ಕೋಟಿ ಚೆನ್ನೈ ಜೋಡುಕರ ಕಂಬಳ ನಡೆಯಲಿದೆ. ನೀವೆಲ್ಲರೂ ಈ ಕಂಬಳದಲ್ಲಿ ಭಾಗವಹಿಸಬೇಕಾಗಿ ಎಲ್ಲ ರೀತಿಯ ನಿಮ್ಮ ಸಹಕಾರವನ್ನು ಕೋರುತ್ತಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.